ಉಡುಪಿ ಜಿಲ್ಲಾ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘಗಳ ಸಮನ್ವಯ ಸಮಿತಿಯ ವತಿಯಿಂದ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸೇವಾ ಸಿಂಧುವಿನಲ್ಲಿ ಅರ್ಜಿ ಸಲ್ಲಿಸಲು ಬಾಕಿ ಇರುವ ಕುರಿತು ಇತರೆ ಸಮಸ್ಯೆಗಳ ಬೇಡಿಕೆಯನ್ನ ಈಡೇರಿಸುವಂತೆ ಉಡುಪಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಟ್ಟಡ ಕಾರ್ಮಿಕರ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘಗಳ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿಯವರು ಮಾತನಾಡಿ, ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಇದ್ದಂತಹ ಭೂ ಸುಧಾರಣೆಯ ಕಾಯ್ದೆಯ ಮೂಲಕ ಹಲವಾರು ಜನರಿಗೆ ಭೂಮಿ ಸಿಕ್ಕಿದ್ದು ಅವರು ಈಗಾಗಲೇ ಸಣ್ಣ ಕೃಷಿಕರಾಗಿದ್ದಾರೆ. ಇವಾಗ ಕೃಷಿ ಕಾಯ್ದೆಯನ್ನ ತಂದಿರುವ ಕಾರಣ ಭೂಮಿ ಶ್ರೀಮಂತರ ಪಾಲಾಗುತ್ತಿದೆ. ಆದ್ದರಿಂದ ಈ ಕಾಯ್ದೆಯನ್ನ ನಾವು ವಿರೋಧಿಸುತ್ತಿದ್ದೇವೆ. ಮಾತ್ರವಲ್ಲದೆ ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು ಸೇರಿದಂತೆ ಇವರಿಗೆ ಸಿಗುವ ಸೌಲಭ್ಯಗಳು ಸಿಗುತ್ತಿಲ್ಲ. ಈ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ಶಾಸಕರ ಒಡಗೂಡಿ ಸಭೆಯನ್ನ ನಡೆಸಿ ಅವರೆಲ್ಲರಿಗೂ ಸಿಗುವ ಸೌಲಭ್ಯವನ್ನ ಸಿಗುವ ಹಾಗೆ ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರು. ಭೂ ಸುಧಾರಣಾ ಕಾಯ್ದೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆ ಭೂ ಸುಧಾರಣಾ ಕಾಯ್ದೆ ಬಂದಿರೋದ್ರಿಂದಾಗಿ ಹಲವಾರು ಜನರಿಗೆ ಆ ಭೂಮಿ ಸಿಕ್ಕಿ ಅವರೀಗ ಸಣ್ಣ ರೈತರಾಗಿದ್ದಾರೆ. ಈ ಕಾಯ್ದೆ ತಿದ್ದುಪಡಿ ತಂದಿರೋದ್ರಿಂದ 216 ಎಕರೆ ಜಮೀನುವರೆಗೆ ಕೃಷಿಕರಲ್ಲದವರು ಕೂಡ ಆ ಕೃಷಿ ಭೂಮಿಯನ್ನು ಖರೀದಿ ಮಾಡ್ಬೋದು ಅಂತೇಳಿ ಹೇಳಿ ತಿದ್ದುಪಡಿ ತಂದಿರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಮ್ಮ ಭೂಮಿಯನ್ನು ಕಳ್ಕೊಳ್ಳಿಕ್ಕಿದ್ದಾರೆ. ಕೇವಲ ಕೆಲವೇ ಜನ ಶ್ರೀಮಂತರ ಕೈಗೆ ಭೂಮಿ ಹೋಗುವಂಥ ಎಲ್ಲ ಸಂದರ್ಭ ಇದೆ. ಅದಕ್ಕೋಸ್ಕರ ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಇದೇ ವೇಳೆ ಮಾತನಾಡಿದ ಕುಂದಾಪುರ ತಾಲೂಕು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲ್ಲಘಾರಪುರು, ಕಾರ್ಮಿಕರ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಿವೆ ಮತ್ತು ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿಯನ್ನ ಮಾಡುತ್ತಿರುವುದರಿಂದ ಆದಾಯ ಇಲ್ಲದಿರುವ ಕಾರ್ಮಿಕರಿಗೆ ಬಹಳ ಸಮಸ್ಯೆಯಾಗುತ್ತಿದೆ. ಕುಂದಾಪುರ ಮತ್ತು ಬೈಂದೂರು ತಾಲೂಕು ವ್ಯಾಪ್ತಿಯಲ್ಲಿ ಮರಳುಗಾರಿಕೆಗೆ ಅವಕಾಶ ಇಲ್ಲದೇ ಇರುವುದರಿಂದ ಬಹಳ ಕಾರ್ಮಿಕರು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ಹೇಳಿದರು. ಈ ಕಟ್ಟಡ ಕಾರ್ಮಿಕರ 12 ಸೌಲಭ್ಯಗಳಿವೆ. ಆ ಸೌಲಭ್ಯಗಳು ಇವತ್ತು ಪಡಿತಾ ಇದ್ದಾರೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಅವರಿಗೆ ಇವತ್ತು ಆದಾಯವಾಗಿ ಸ್ವಲ್ಪ ಬರ್ತಾ ಇದೆ. ಇವತ್ತು ಕೆಲಸ ಕಡಿತವಾಗಿದೆ ಕಟ್ಟಡ ಕಾರ್ಮಿಕರಿಗೆ. ಇದೇ ಸಂದರ್ಭದಲ್ಲಿ ಇಂಥ ಕಷ್ಟದ ಸಂದರ್ಭದಲ್ಲಿ, ಸಂಕಷ್ಟದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕಟ್ಟಡ ಕಾರ್ಮಿಕರ ಕಾನೂನನ್ನು ಇವತ್ತು ತಿದ್ದುಪಡಿ ಮಾಡ್ತಾ ಇರುವಂಥದ್ದು ಖಂಡನೀಯ. ಇದರಿಂದಾಗಿ ಏನಾಗುತ್ತೆ ಅಂದರೆ ಕಟ್ಟಡ ಕಾರ್ಮಿಕರಿರುವಂಥ ಮಕ್ಕಳಿಗೆ ಓದಿಸಲಿಕ್ಕೆ, ಉನ್ನತ ವಿದ್ಯಾಭ್ಯಾಸ ಕೊಡಲಿಕ್ಕಿರುವಂಥ ವಿದ್ಯಾರ್ಥಿ ವೇತನ ರದ್ದಾಗುತ್ತೆ, ಮದುವೆ ಧನ ಸಹಾಯ ರದ್ದಾಗುತ್ತೆ, ಆನಂತರದಲ್ಲಿರುವಂಥ ಮನೆ ಕಟ್ಟುವ ಸಾಲ, ವೈದ್ಯಕೀಯ ಸೌಲಭ್ಯ ಇವೆಲ್ಲವೂ ಕೂಡ 12 ಸೌಲಭ್ಯಗಳು, ಹಲವಾರು ಸೌಲಭ್ಯಗಳು ಕೂಡ ರದ್ದಾಗುತ್ತೆ. 1 ಸೌಲಭ್ಯ 2 ಸೌಲಭ್ಯ ಮಾತ್ರ ಉಳ್ಕೊಳ್ಳುತ್ತೆ. ಹೀಗಾಗಿ ಕಟ್ಟಡ ಕಾರ್ಮಿಕರಿಗೆ ಬಹಳಷ್ಟು ನಷ್ಟ ಆಗುತ್ತೆ. ಪ್ರತಿಭಟನೆಯಲ್ಲಿ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘಗಳ ಮುಖಂಡರಾದ ದಯಾನಂದ್ ಕೋಟ್ಯಾನ್, ಶೇಖರ್ ಬಂಗೇರ, ಜಗದೀಶ್ ಆಚಾರ್, ರಾಜೀವ್ ಪಡುಕೋಣೆ, ಕವಿರಾಜ್ ಎಸ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಿರಿ. ಕಾರ್ಮಿಕ ಕಾನೂನು ತಿದ್ದುಪಡಿ ಬೇಡವೇ ಬೇಡ. ಕಾರ್ಮಿಕರ ವೈದ್ಯಕೀಯ ಸೌಲಭ್ಯ ಕೂಡಲೇ ಜಾರಿ ಮಾಡಿರಿ. CITU